ಪುತ್ತೂರು ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 46.70 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನೇತ್ರಾವತಿ ನದಿಗೆ ಬಿಳಿಯೂರಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಬಹು ಉಪಯೋಗಿ ಅಣೆಕಟ್ಟಿನ ಕಾಮಗಾರಿಯು ಈ ಸಾಲಿನ ಏಪ್ರಿಲ್ನಲ್ಲಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದರು. ಬಿಳಿಯೂರಿನಲ್ಲಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಿಸಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಿಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಈ ಯೋಜನೆಯನ್ನ ಮಂಜೂರುಗೊಳಿಸಿದ್ರು. ರಾಜ್ಯದ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಅನುದಾನವನ್ನ ತ್ವರಿತಗತಿಯಲ್ಲಿ ಬಿಡುಗಡೆಗೊಳಿಸಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು. ಪ್ರಕೃತಿ ವಿಕೋಪದ ನಡುವೆಯೂ ಕೂಡ ಗುತ್ತಿಗೆದಾರ ರಾಜೇಶ್ ಕಾರಂತ್ ಕಾಮಗಾರಿಯನ್ನ ಉತ್ತಮ ಗುಣಮಟ್ಟದೊಂದಿಗೆ ಸಮಯಾಧಾರಿತವಾಗಿ ನಿರ್ಮಾಣಗೊಳಿಸುತ್ತಿದ್ದಾರೆ ಎಂದರು. ಈ ಅಣೆಕಟ್ಟು ನೀರಾವರಿ ಕುಡಿಯುವ ನೀರು ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಂಟ್ವಾಳ ತಾಲೂಕಿನ ಬಿಳಿಯೂರು ಮತ್ತು ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮಕ್ಕೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಬೆಳ್ತಂಗಡಿ ತಾಲೂಕಿನ ಗಡಿಭಾಗದಲ್ಲಿರುವವರಿಗೆ ಪುತ್ತೂರನ್ನ ಸಂಪರ್ಕಿಸಲು, ಬಂಟ್ವಾಳ ತಾಲೂಕಿನ ಗಡಿಭಾಗದಲ್ಲಿರುವವರಿಗೆ ಬಂಟ್ವಾಳ ಮತ್ತು ಬೆಳ್ತಂಗಡಿಯನ್ನ ಸಂಪರ್ಕಿಸಲು ಇದು ಹತ್ತಿರದ ಮಾರ್ಗವಾಗಲಿದೆ. ಜೊತೆಗೆ ನೇತ್ರಾವತಿ ನದಿ ದಂಡೆಯಲ್ಲಿರುವ ಉಭಯ ತಾಲೂಕುಗಳ ಗ್ರಾಮಗಳಲ್ಲಿನ ಕೃಷಿ ತೋಟಗಳ ಕೆರೆ, ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಳಕ್ಕೆ ಕಾರಣವಾಗಲಿದೆ. ತೋಟಕ್ಕೆ ಅಣೆಕಟ್ಟಿನಿಂದ ನೀರು ನುಗ್ಗುವ ಪ್ರದೇಶದಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗುವುದು. ಅಲ್ಲದೆ ಕೃಷಿ ಭೂಮಿ ಮುಳುಗಡೆಯಾದವರಿಗೆ ಸರ್ಕಾರದಿಂದ ಪರಿಹಾರ ವಿತರಿಸಲಾಗುವುದೆಂದು ಹೇಳಿದರು. ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಂತ ಮಾಧುಸ್ವಾಮಿ ಅವರು ಈ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡು 4,670 ಲಕ್ಷ ರೂಪಾಯಿ 46 ಕೋಟಿ 70 ಲಕ್ಷ ಯೋಜನೆಯ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು 18 ತಿಂಗಳಲ್ಲಿ ಮುಗಿಸಲಿಕ್ಕೆ ಆ ಒಂದು ಟೆಂಡರನ್ನು ಕರೆದು ಅತಿ ವೇಗವಾಗಿ ಆ ಕಾಮಗಾರಿಗೆ ಚಾಲನೆ ಕೊಡುವಂಥ ಸಂಗತಿಯನ್ನು ನಮ್ಮ ಕಾಂಟ್ರಾಕ್ಟ್ದಾರರಾದ ರಾಜೇಶ್ ಕಾರಂತ್ ಅವರು, ಕುಂದಾಪುರದ ನಮ್ಮ ರಾಜೇಶ್ ಕಾರಂತ್ ಅವರು ಕೈಗೆತ್ತಿಕೊಂಡು ಕಾಮಗಾರಿಯನ್ನು ಮಾಡ್ತಾರೆ. ಆದರೆ ಕಳೆದ ವರ್ಷ ಇಡೀ ವರ್ಷ ಮಳೆ ಬಂದು ನಮಗೆ ಮಾರ್ಚ್ ಏಪ್ರಿಲಲ್ಲಿ ಮತ್ತೆ ನದಿಯಲ್ಲಿ ಆ ಒಂದು ನೀರು ಬಂದ ಪರಿಣಾಮ ಒಂದಷ್ಟು ಕಾಮಗಾರಿ ಕುಂಠಿತ ಆಗಿ ಈಗ ಅದಕ್ಕೆ ಮತ್ತೆ ಚಾಲನೆಯನ್ನು ಕೊಟ್ಟು ಈ ಒಂದು ಬೇಸಿಗೆಯಲ್ಲಿ ಅಂದರೆ ಈಗ ಮಾರ್ಚ್ ಒಳಗಡೆ ಈ ಕಾಮಗಾರಿಯನ್ನು ಮುಗಿಸಿ ಮತ್ತೆ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ. ಅಣೆಕಟ್ಟಿನ ತಾಂತ್ರಿಕ ವಿವರ ನೀಡಿದ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕುಮಟಾ ವಿಷ್ಣು ಕಾಮತ್ ಅವರು, ಅಣೆಕಟ್ಟಿನ ಮೇಲಿನ ಸೇತುವೆಯು 5.5 ಅಗಲವಿರುತ್ತದೆ. ಅಣೆಕಟ್ಟು 42 ಕಿಂಡಿಗಳನ್ನು ಹೊಂದಿದ್ದು, ಕಿಂಡಿಗಳಿಗೆ ಸ್ವಯಂಚಾಲಿತ ತೂಗಿನ ಬಾಗಿಲುಗಳನ್ನು ಅಳವಡಿಸಲಾಗಿದ್ದು, ವಿದ್ಯುತ್ ಸಹಾಯದಿಂದ ಇವುಗಳ ನಿರ್ವಹಣೆಯನ್ನ ಮಾಡಲಾಗುತ್ತಿದೆ. ಪಶ್ಚಿಮ ವಾಹಿನಿ ಯೋಜನೆಯಡಿ ಈ ಅಣೆಕಟ್ಟು ನಿರ್ಮಾಣಗೊಂಡಿದ್ದು 2.50 ಕಿಲೋಮೀಟರ್ವರೆಗೆ ನೀರು ನಿಲ್ಲಲಿದೆ. ಅಣೆಕಟ್ಟಿನಲ್ಲಿ 53.79 ಕ್ಯೂಸೆಕ್ಸ್ಗಳಷ್ಟು ನೀರು ಸಂಗ್ರಹಣೆಗೊಳ್ಳಲಿದೆ ಎಂದು ಹೇಳಿದರು. ನದಿಯ ಪಾತ್ರ ಬಂದು 305.3 ಅಗಲ ಇದೆ. ಸೇತುವೆ ಅಗಲ ಬಂದು 5.5 ಮೀಟರ್ ಅಗಲಿದೆ. ಇದರಲ್ಲಿ 41 ಪಿಯರ್ಗಳಿದ್ದು 42 ಕಿಂಡಿಗಳಿರ್ತದೆ. ಪ್ರತಿಯೊಂದು ಕಿಂಡಿ ಅಳತೆ 6/4 6 ಮೀಟರ್ ಬೈ 4 ಮೀಟರ್ ಇದೆ. ನಂತರ ಇದರದ್ದು ವರ್ಟಿಕಲ್ ಲಿಫ್ಟ್ ಗೇಟ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಯಂತ್ರಚಾಲಿತ ಗೇಟ್ ಕೈಯಲ್ಲಿ ಹಾಕೋ ಈಗ ಹಳೆ ಡ್ಯಾಮ್ಗಳಿಗೆ ಏನು ಟ್ರೆಡಿಷನಲಿ ಇದೆಯಲ್ಲ ಅದ್ರ ಪ್ರಕಾರ ಅಲ್ಲ, ಇದು ಯಂತ್ರಚಾಲಿತ ವರ್ಟಿಕಲ್ ಲಿಫ್ಟ್ ಗೇಟ್ ಕಾನ್ಸೆಪ್ಟ್. ಸೊ ಹಾಗೆ 6/4 ಮೀಟರ್ ಸ್ಟೋರೇಜ್ ಆಗುವಂಥ ಪ್ರದೇಶ. ಟೋಟಲ್ ಇದರಲ್ಲಿ ಇದು 53.79 ಮಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ನೀರು ನಿಲ್ತದೆ. MCF ಅಷ್ಟು ನೀರು ಇದರಲ್ಲಿ ಶೇಖರಣೆ ಆಗ್ತದೆ. ಈ ಭಾಗದಲ್ಲಿ ಅಷ್ಟು ದೂರ ನಿಲ್ತದೆ. ಇದರದ್ದು 2.5 ಕಿಲೋಮೀಟರ್ 3 ಕಿಲೋಮೀಟರ್ವರೆಗೂ ಅಂದಾಜಿಸಲಾಗಿದೆ. ಇಂಜಿನಿಯರ್ನವರು ಇಲ್ಲಿಗೆ ಬಂದು ಇವರ ಮನೆಯಲ್ಲಿ ನಿಂತ್ಕೊಂಡು ನಮಗೆ ಇಲ್ಲಿ ಒಂದು ಅಣೆಕಟ್ಟು ಇವರು ಮಠಂದೂರು ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ, ಅದಕ್ಕೆ ಒಂದು ವ್ಯವಸ್ಥೆ ನಿಮ್ಮ ಜಾಗ ಕೊಡ್ಬೋದಾ ಅಂತ ಕೇಳಿದರು. ಆ್ಯಕ್ಚುಲಿ ನಮ್ಮದು ಬೆಳ್ತಂಗಡಿ ತಾಲೂಕು. ಅವರ ಅನುಮತಿ ಮತ್ತು ನಾವೆಲ್ಲ ಇಲ್ಲಿ ಇವರ ಮನೆಯಲ್ಲಿ ಸೇರಿಕೊಂಡು ಇವರದಕ್ಕೆ ಏನು ಹೇಳಿದರು, ನನ್ನ ಜಾಗ ಕೊಡ್ತೇನೆ, ಆದರೆ ನನಗೆ ಯಾವುದೇ ಉಪದ್ರ ಆಗಬಾರ್ದು ಅಂತ ಹೇಳಿದರು. ಆಮೇಲೆ ನಾವು ಬೇರೆ ಬೇರೆ ಕಡೆಗೆ ಸ್ಥಳಾವಕಾಶವನ್ನು ನಾವು ನೋಡಿದ್ದೇವೆ. ನೋಡಿ ಸಮೇತ ಎಲ್ಲಿ ಸರಿಗಟ್ಟಾಗದು ಮತ್ತು ಇವರೇ ಕೊಟ್ಟದ್ದು. ಇವರು ಕೊಟ್ಟದಂತ ಇವರ ಒಂದು ವರ್ಗದ ಬದಿಯಿಂದಲೇ ಈಗ ಸಾಧಾರಣ ಇವರು 2 ಎಕರೆ 20 ಸೆಂಟ್ಸ್ ಜಾಗ ಹೋಗಿದೆ. ಈಗ ಒಂದು ಕೃಷಿಕರಾಗಿ ಹೇಳ್ತಿದ್ರೆ 130 ತೆಂಗಿನ ಮರ, ಸಾಧಾರಣ 1200 ಅಡಿಕೆ ಗಿಡ ಹೋಗಿದೆ. ಯಾಕೆಂದರೆ ಖಾಲಿ ವರ್ಗದಲ್ಲಿರುವಂಥದ್ದು ಅಡಿಕೆ ಗಿಡ ಮಾತ್ರ ಹೇಳ್ತಾ ಇರೋದಲ್ಲ ನಾನು, ಆ ಬದಿ ಈ ಬದಿ ಎಲ್ಲ ಹೋಗಿದೆ. ಇನ್ನು ಯಾಕಂದರೆ ಅದರ ಮೇಲಿಂದ ಅವರು ಮಣ್ಣು ಹಾಕುವಾಗ
ಈಗ ಅಲ್ಲಿ ಸಾಧಾರಣ ಒಂದು 400ರಿಂದ 500 ಗಿಡದಕ್ಕಲ್ಲಿ ಮಣ್ಣು ಬಿದ್ದುಕೊಂಡಿದೆ ಇನ್ನೂ ಸಹ. ಈಗ ಇವರ ಜಾಗದಲ್ಲಿ ಅದು ಉಪಯೋಗ ಇವರಿಗೆ ಇರಿದ್ರು ಸಮೇತ ಮಾರ್ಗಕ್ಕೆ ಉಪಯೋಗ ಆಗೋದಿಲ್ಲ, ಆದರೂ ಸಹ ಅಷ್ಟು ಬಿದ್ದಿದೆ. ಇದನ್ನು ಸಂಪೂರ್ಣವಾಗಿ ಇವರು ಕೊಟ್ಟದ್ದು ಬಹಳ ವಿಶೇಷವಾದದ್ದು. ಇಂಥ ದಾನಿಗಳು ಆ್ಯಕ್ಚುಲಿ ಅಂತ ಹೇಳ್ತಾರಂತೆ, ಇಂಥ ದಾನಿಗಳು ಸಿಗಲಿಕ್ಕಿಲ್ಲ. ಮತ್ತು ಇನ್ನೊಂದು ಇವರಿದ್ದು ನಾನು ಹೊಗಳೋದು ಅಂತೇಳಿ ಅಲ್ಲ, ಇಲ್ಲಿ ಎಲ್ಲಿ ಎದುರಿಗೂ ಬರೋದಿಲ್ಲ. ಇವರು ನನ್ನ ಅತ್ಯಂತ ಆತ್ಮೀಯರು. ಈ ಸಂದರ್ಭ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಶಿವಪ್ರಸಾದ್, ಪುತ್ತೂರು ಗ್ರಾಮಾಂತರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಮುಂಗ್ಲಿಮನೆ, ಸ್ಥಳೀಯ ಕೃಷಿಕ ಹಾಗೂ ಯೋಜನೆಯ ಅನುಷ್ಠಾನಕ್ಕೆ ಸಹಕಾರವನ್ನ ನೀಡಿದ ಸಂಪತ್ ಕುಮಾರ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಅಪ್ಪ, ಈ ಸಂಭ್ರಮದ ದಿನ ಯಾಕೆ ಹೀಗೆ ಕೂತ್ಕೊಂಡಿದ್ದೀರಿ? ನಿನ್ನ ಅಮ್ಮನಿಗೆ ಸೀರೆ ಉಟ್ಕೊಂಡು ಮನೆ ಇಡೀ ಓಡಾಡೋದು ಅಂದ್ರೆ ತುಂಬಾನೇ ಇಷ್ಟ. ಈ ಸಂಭ್ರಮದ ದಿನಗಳಲ್ಲಿ ನಿನ್ನ ಅಮ್ಮಂತರ ನಿನ್ನನ್ನು ಸೀರೆಯಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಪ್ಪ, ಒಂದಲ್ಲ 5 ಅಮ್ಮಂದಿರನ್ನ ನೋಡುವ್ರಂತೆ. ಆ ವಾ, ಅಪ್ಪ, ಇನ್ನಾದ್ರೂ ಸಂಭ್ರಮಿಸಬಹುದಲ್ವಾ? ಇನ್ನು ಸಂಭ್ರಮಿಸಲು ಕಾಯ್ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಉಡುಗೆ ನಮ್ಮ ತಲೆಮಾರಿನ ಆಯ್ಕೆ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು, ಕುಟುಂಬಗಳ ತಲೆಮಾರಿನ ಆಯ್ಕೆ.